ಸ್ವಂತ ಮಗ ತನ್ನ ತಾಯಿಯ ಶಿರವನ್ನೇ ಕಡದಂತ ಪ್ರಸಂಗ ಯಾವತ್ತಾದರೂ ಕೇಳಿದ್ದೀರಾ? ಅಂತಹ ಒಂದು ಕಥೆ, ಅಂತಹ ಒಂದು ಘಟನೆ ತ್ರೇತಾಯುಗದಲ್ಲಿ ನಡೆದಿತ್ತು. ಭಗವಾನ್ ವಿಷ್ಣುವಿನ 6ನೇ ಅವತಾರವೆಂದೇ ಖ್ಯಾತವಾಗಿರುವ ಮಹರ್ಷಿ ಪರಶುರಾಮರು ಬ್ರಾಹ್ಮಣ ಸಪ್ತರ್ಷಿಯಾದ ಜಮದಗ್ನಿ ಮತ್ತು ರೇಣುಕಾತರ ಪುತ್ರರಾಗಿದ್ದಾರೆ. ಹುಟ್ಟುವಾಗಲೇ ಬ್ರಾಹ್ಮಣರಾಗಿದ್ದರೂ ಕ್ಷತ್ರಿಯರ ಆಕ್ರಮಶೀಲತೆ ಮತ್ತು ಧೈರ್ಯ ಪರಶುರಾಮರಿಗೆ ಇದ್ದುದರಿಂದ ಬ್ರಹ್ಮ ಕ್ಷತ್ರಿಯರೆಂಬ ಹೆಸರನ್ನು ಪರಶುರಾಮ ಪಡೆದುಕೊಂಡಿದ್ದಾರೆ. ಯುದ್ಧ ವಿದ್ಯೆ ಪರಿಣಿತರಾಗಿದ್ದ ಪರಶುರಾಮ ಭ್ರಷ್ಟ ಯೋಧರಿಗೆ ಸಿಂಹ ಸ್ವಪ್ನ ಎನಿಸಿದ್ದರು. ಭೂಮಿಯ ಮೇಲೆ 21 ಬಾರಿ ಇಂಥವರನ್ನ ಇವರೊಬ್ಬರೇ ವಧಿಸಿದ್ದಾರೆ. ಪರಶು ಎಂಬುದು ಕೊಡಲಿ ಅರ್ಥವನ್ನು ಹೊಂದಿರುವುದರಿಂದಲೇ ಕೊಡಲಿಯನ್ನು ಹೊಂದಿರುವ ರಾಮ ಎಂಬ ಹೆಸರಿನಿಂದ ಪರಶುರಾಮ ಪ್ರಸಿದ್ಧರಾಗಿದ್ದರು. ಪರಶುರಾಮರ ತಾಯಿ ರೇಣುಕಾದೇವಿಯು ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿದ್ದಳು. ಭಗವಾನ್ ಶಿವನಿಂದಲೇ ಪರಶು ಅಂದರೆ ಕೊಡಲಿಯನ್ನು ಪಡೆದ ಬಳಿಕವಂತವೂ ಭೂಲೋಕದಲ್ಲಿದ್ದ ಯಾರೊಬ್ಬರಿಗೂ ಪರಶುರಾಮನನ್ನು ಸೋಲಿಸಲು ಅಸಾಧ್ಯದ ಮಾತೇ ಆಗಿತ್ತು. ಪರಶುರಾಮರ ಹೆತ್ತವರು ಮಹಾನ್ ಆಧ್ಯಾತ್ಮಿಕ ಸಾಧಕರಾಗಿದ್ದರು. ಪರಶುರಾಮರ ತಾಯಿ ರೇಣುಕಾದೇವಿಗೆ ಜಲದ ಮೇಲೆ ಹಿಡಿತವಿದ್ದರೆ ತಂದೆ ಜಮದಗ್ನಿಗೆ ಅಗ್ನಿಯ ಮೇಲೆ ನಿಯಂತ್ರಣವಿತ್ತು. ಒದ್ದೆಯಾಗಿರುವ ಜೇಡಿ ಮಣ್ಣಿನ ಮಡಿಕೆಯಿಂದಲೂ ನೀರನ್ನು ತುಂಬಿಸಿಕೊಂಡು ತರುವ ಸಾಮರ್ಥ್ಯವು ರೇಣುಕಾದೇವಿಗೆ ಇತ್ತೆಂದು ಹೇಳಲಾಗುತ್ತದೆ. ಒಂದು ದಿನ ರೇಣುಕಾದೇವಿಯು ನದಿಗೆ ನೀರನ್ನು ತರಲು ಹೋದಾಗ ಅಲ್ಲಿ ನೀರಿನಲ್ಲಿ ಆಟವಾಡುತ್ತಿದ್ದ ಗಂಧರ್ವರನ್ನು ನೋಡುತ್ತಾರೆ. ಮನೆಗೆ ನೀರಿಲ್ಲದೆ ತೆರಳುತ್ತಾಳೆ. ಇದನ್ನು ಕಂಡ ಜಮದಗ್ನಿ ಮಹರ್ಷಿ ಕೋಪಗೊಂಡು ರೇಣುಕಾದೇವಿಯನ್ನ ಮನೆಯಿಂದ ಹೊರಗೆ ಕಳಿಸುತ್ತಾನೆ. ರೇಣುಕಾದೇವಿಯು ತಪಸ್ಸಿಗೆ 3 ದಿನ ಕೂರುತ್ತಾಳೆ. ಏಕನಾಥ ಮತ್ತು ಜೋಗೇಶ್ವರ ಎಂಬುವರು ಬಂದು 3 ದಿನದಲ್ಲಿ ಗಂಡನನ್ನು ಒಲಿಸಿಕೊಳ್ಳುವ ಪ್ರತಿಯನ್ನು ಹೇಳಿಕೊಡುತ್ತಾರೆ. ಅದನ್ನು ಮಾಡಿ ರೇಣುಕಾದೇವಿ 4ನೇ ದಿನ ಮನೆಗೆ ಹಿಂದಿರುಗುತ್ತಾಳೆ. ಆದರೆ ಕೋಪ ಆರದ ಜಮದಗ್ನಿ ಮಹರ್ಷಿಗಳು ಪರಶುರಾಮನನ್ನು ಕರೆದು ತಾಯಿಯ ತಲೆಯನ್ನು ಕಡಿದು ಹಾಕಲು ಆಜ್ಞೆ ಮಾಡುತ್ತಾರೆ. ತಂದೆಯ ಮಾತನ್ನು ಪರಿಪಾಲಿಸಲು ಪರಶುರಾಮನು ಆಯುಧವನ್ನು ಎತ್ತಿದಾಗ ರೇಣುಕಾದೇವಿಯು ಅಲ್ಲಿಂದ ತಪ್ಪಿಸಿಕೊಂಡು ಯಲ್ಲಮ್ಮ ಎಂಬ ಹೆಂಗಸಿನ ಮನೆಯಲ್ಲಿ ಮರೆಮಾಚಿ ಕೂಡುತ್ತಾರೆ. ಟೀ ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ₹1000 ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ 1 ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ $549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಆದರೆ ಪರಶುರಾಮ ತಾಯಿಯನ್ನು ಹಿಂಬಾಲಿಸಿ ತಾಯಿಯ ತಲೆ ಕಡಿದು ಹಾಕಲು ಹೋಗಿ ಯಲ್ಲಮ್ಮನ ತಲೆಯನ್ನು ಹಾಗೂ ತಾಯಿಯ ತಲೆಯನ್ನು ಕಡಿದು ಹಾಕುತ್ತಾನೆ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿಯಲ್ಲಿರುವ ರೇಣುಕಾಂಬ ದೇವಸ್ಥಾನವು ರೇಣುಕಾದೇವಿಗೆ ಅರ್ಪಿತವಾಗಿದೆ. ಸಿದ್ದಾಪುರ ತಾಲೂಕು ಹಾಗೂ ಸೊರಬ ತಾಲೂಕಿನ ಗಡಿಯಲ್ಲಿರುವ ಈ ಜನಪ್ರಿಯ ಸ್ಥಳ ಪರಶುರಾಮ ತನ್ನ ತಾಯಿಯಾದ ರೇಣುಕಾಂಬೆಯ ಶಿರವನ್ನು ಕತ್ತರಿಸಿದ ಜಾಗ ಎಂದು ಹೇಳಲಾಗಿದೆ. ಆದ್ದರಿಂದಲೇ ಈ ಊರಿನಲ್ಲಿ ರೇಣುಕಾದೇವಿಯ ದೇವಸ್ಥಾನ ಕೂಡ ಇದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಜಮದಗ್ನಿ ಮಹರ್ಷಿ ಪರಶುರಾಮನನ್ನು ಮೆಚ್ಚಿ ವರವನ್ನು ಕೇಳಲು ಹೇಳುತ್ತಾನೆ. ಪರಶುರಾಮ ತನ್ನ ತಾಯಿಯನ್ನು ಬದುಕಿಸಿಕೊಡುವುದಾಗಿ ಕೇಳುತ್ತಾನೆ. ಜಮದಗ್ನಿ ಮಹರ್ಷಿ ಪರಶುರಾಮನಿಗೆ ನೀರನ್ನು ಕೊಡುತ್ತಾನೆ. ಅದನ್ನ ತನ್ನ ತಾಯಿಯ ದೇಹದ ಮೇಲೆ ಚಿಮುಕಿಸಿ ಅವಳನ್ನು ಬದುಕಿಸಿಕೊಳ್ಳಲು ಹೇಳುತ್ತಾನೆ. ಆದರೆ ಪರಶುರಾಮ ಆತುರದಲ್ಲಿ ಯಲ್ಲಮ್ಮನ ತಲೆಯನ್ನು ತನ್ನ ತಾಯಿಯ ದೇಹಕ್ಕೆ ಜೋಡಿಸಿ ಬದುಕಿಸುತ್ತಾನೆ. ಹೀಗಾಗಿ ಈಗಲೂ ಕೂಡ ರೇಣುಕಾದೇವಿಯನ್ನ ಯಲ್ಲಮ್ಮ ದೇವಿ ಎಂದು ಕರೆಯುತ್ತಾರೆ. ಯಲ್ಲಮ್ಮ ದೇವಿಯನ್ನು ಪೂಜಿಸುತ್ತಾರೆ.
ಆ ದೇವಸ್ಥಾನ ಇಂದಿಗೂ ಕೂಡ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಶಿವಮೊಗ್ಗ ಅಥವಾ ಬೆಳಗಾವಿ ಕಡೆ ಹೋದರೆ ದಯವಿಟ್ಟು ಯಲ್ಲಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.